ವಿಟ್ಲದ ಸಾಲಿತೂರು ಗ್ರಾಮ ಪಂಚಾಯತ್ನ ನೂತನ ಕಚೇರಿ ಕಟ್ಟಡ ಹಾಗೂ ನೂತನ ಸಭಾಭವನ ಉದ್ಘಾಟನಾ ಸಮಾರಂಭ ನಡೆಯಿತು. ನೂತನ ಕಚೇರಿಯನ್ನು ವಿರೋಧ ಪಕ್ಷದ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಉದ್ಘಾಟಿಸಿದರು. ಕಚೇರಿಯನ್ನ ಉದ್ಘಾಟಿಸಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಅವರು ಗ್ರಾಮ ಪಂಚಾಯತ್ ಜನರ ಮನೆಯಾಗಿ ರೂಪುಗೊಳ್ಳಬೇಕು. ಇದರಿಂದ ಜನರಿಗೆ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಅಧಿಕಾರ ಪಡೆಯುವ ಅವಕಾಶ ಸಂವಿಧಾನ ಕಲ್ಪಿಸಿದೆ ಎಂದು ಹೇಳಿದರು. ಸ್ವಲ್ಪ ಹಣವಂತಾಗಿರಬೇಕು, ದೊಡ್ಡ ಮನೆಯವನಾಗಿರಬೇಕು. ಆ ಮನೆಯಲ್ಲಿ ಕೆಲವು ಈ ನಮ್ಮಲ್ಲಿ ಗುರುಕಾರ ಮನೆ ಅಂತ ಹೇಳ್ತಾರೆ, ನಮ್ಮ ಕಡೆಯಲ್ಲೆಲ್ಲ ನಿಮ್ಮಲ್ಲೆಲ್ಲ ಗೌಡ್ರ ಮನೆ ಅಂತೀರಿ, ಏನೋ ಕೆಲವು ಗುತ್ತು ಮನೆ ಅಂತ. ಹೀಗೆ ದೊಡ್ಡ ಮನೆತನದಾಗಿರಬೇಕು, ಇಡೀ ಊರನ್ನು ನಿಭಾಯಿಸುವಂಥ ಶಕ್ತಿ ಇರಬೇಕು. ಅಂಥವರು ಅಧ್ಯಕ್ಷರು ಅಂತ ತೀರ್ಮಾನ. ಅದರಷ್ಟಕ್ಕೆ ಅವರ ವಿರುದ್ಧ ಮತ್ತೊಂದು ಬರ್ತದೆ ಆ ಊರಿನಲ್ಲಿ, ಅವರು ಅಲ್ಲದ ರೀತಿಗೆ ಇವರನ್ನು ಮತ್ತೊಂದು ತೀರ್ಮಾನ. ಹಾಗಾಗಿದ್ದಂಥ ಗ್ರಾಮ ಪಂಚಾಯತಿಗಳು ಇವತ್ತಿನ ಸಂವಿಧಾನದ ತಿದ್ದುಪಡಿ 73ನೇ ಕಲಮನ ತಿದ್ದುಪಡಿ ಹಿನ್ನೆಲೆಯಲ್ಲಿ ಅತ್ಯಂತ ಕ್ರಾಂತಿಕಾರಿಯಾಗಿ ಶ್ರೀಮಂತರ ಮನೆಯ ಕೊಟ್ಟಿಗೆಯಲ್ಲಿ ದನದ ಚಾಕರಿ ಮಾಡುವಂಥ ಸಾಮಾನ್ಯ ಮದುವೆ ಹೆಣ್ಮಗಳೊಬ್ಬಳು ಇವತ್ತು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಆಗುವಂಥ ಸುವರ್ಣ ಅವಕಾಶವನ್ನು ಪಡೆದುಕೊಂಡು ಪ್ರಜಾಪ್ರಭುತ್ವ. ಅನೇಕರು ಇದನ್ನು ಚರ್ಚೆ ಮಾಡುವಾಗ ಅಲ್ಲ ಶ್ರೀನಿವಾಸ ಪೂಜಾರಿ ಅವರೇ, ಪಾಪ ಅಮ್ಮನ ತಗೊಂಡೋಗಿ ನೀವು ಅಧ್ಯಕ್ಷರು ಮಾಡಿದ್ದೀರಿ ಕಾನೂನು ಕಾಯ್ದೆ ಅಂತೇಳಿ. ಸಭಾಭವನವನ್ನು ಉದ್ಘಾಟಿಸಿ ಮಾತನಾಡಿದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿ ಗುತ್ತು ಅವರು ಜನಪ್ರತಿನಿಧಿಗಳಿಗೆ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಜವಾಬ್ದಾರಿ ಇರುತ್ತದೆ. ಅವುಗಳನ್ನು ಈಡೇರಿಸಿಕೊಂಡು ಮುಂದೆ ಹೋಗಬೇಕು. ಎಲ್ಲರೂ ಸಮಾನರು ಎಂದು ತಿಳಿದುಕೊಂಡಾಗ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ನಾನು ರಾಜ್ಯ ಧರ್ಮವನ್ನ ಪಾಲಿಸಿಕೊಂಡು ಹೋಗ್ತಿದ್ದೇನೆ. ಕ್ಷೇತ್ರದಲ್ಲಿ ಶಾಂತಿಯುತ ಜನರು ಬದುಕಿದಾಗ ಕ್ಷೇತ್ರದ ಅಭಿವೃದ್ಧಿಯಾದಂತೆ ಎಂದರು. ಕ್ಷೇತ್ರದಲ್ಲಿ ಶಾಂತಿಯಿಂದ ಜನರು ಬದುಕಿದಾಗ ಕ್ಷೇತ್ರ ಅಭಿವೃದ್ಧಿಯಾದಂತೆ ಎಂದರು. ಜನಗಳ ಎಕ್ಸ್ಪೆಕ್ಟೇಷನ್ ಇರ್ತದೆ, ನಮಗೂ ಬಹಳಷ್ಟು ಜವಾಬ್ದಾರಿ ಇರ್ತದೆ. ನಾನು ಯಾವತ್ತೂ ಹೇಳಿದ್ದೆ, ನಾನು ನಮ್ಮ ಶಾಸಕನಾದ ಮೇಲೆ ನಮಗೆ ಒಂದು ವರ್ಕ್ಶಾಪ್ ಇತ್ತು, ಕ್ಲಾಸ್ ತಗೊಂಡ್ರು ಈಗ ಹೋಗುವ ಶಾಸಕ ಹೇಗಿರಬೇಕು, ಅವನ ಹಕ್ಕುಗಳೆಂದರು ಅಂತ. ಆ ಸಂದರ್ಭದಲ್ಲಿ ಇದೇ ರಮೇಶ್ ಕುಮಾರ್ ಒಂದು ಮಾತನ್ನು ಹೇಳ್ತಾರೆ, ಎಲ್ಲ ಶಾಸಕರು ನಮ್ಮ ಹಕ್ಕುಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳಿಕ್ಕೆ ಆತುರವಾಗಿರ್ತಾರೆ. ಆದರೆ ಶಾಸಕನಿಗೆ ಹಕ್ಕುಗಳಿಗಿಂತ ಹೆಚ್ಚಾಗಿ ಜವಾಬ್ದಾರಿಗಳಿವೆ. ಅವನ ಹಕ್ಕುಗಳನ್ನು ಪಡೀಲಿಕ್ಕೆ ಹೋಗುವಾಗ ಕೆಲವೊಮ್ಮೆ ಗೊಂದಲಗಳಾದರೆ ಆ ಜವಾಬ್ದಾರಿಯಿಂದ ಅವನು ದೂರ ಹೋಗ್ತಾನೆ. ಅದರಿಂದ ಜವಾಬ್ದಾರಿ ಬಹಳಷ್ಟು ಮುಖ್ಯ ಇರ್ತದೆ. ಆಗ ನಾವೊಮ್ಮೆ ಕೆಲವು ಸಲ ನಮ್ಮ ಹಕ್ಕುಗಳಿಗೆ ಸ್ವಲ್ಪ ಇದಾದರೂ ನಾವು ಕಣ್ಮುಚ್ಚಿ ಕೂರುವಂಥ ಪರಿಸ್ಥಿತಿಗಳು ಬರ್ತದೆ. ನಿಜವಾಗಿ ಶಾಸಕನಾದ ಮೇಲೆ ಬಹಳಷ್ಟು ಜವಾಬ್ದಾರಿಗಳು ನಮಗೆ ಇರ್ತದೆ. ನಾನು ಶಾಸಕನಾಗಿ ಆಯ್ಕೆಯಾದ ಪ್ರಥಮ ದಿನವೇ ಬೆಂಗಳೂರಿಗೆ ಬಂತು. ಸಾಲಿತೂರು ಗ್ರಾಮ ಪಂಚಾಯತ್ನ ಪ್ರಭಾರ ಅಭಿವೃದ್ಧಿ ಅಧಿಕಾರಿ ಇಸ್ಮಾಯಿಲ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು, ತಾಲೂಕು ಪಂಚಾಯತ್ ಅಧ್ಯಕ್ಷ ಚಂದ್ರಾಸ್ ಕರ್ಕೇರ, ಉಪಾಧ್ಯಕ್ಷ ಬಿಎಂ ಅಬ್ಬಾಸ್ ಅಲಿ, ಜಿಲ್ಲಾ ಪಂಚಾಯತ್ನ ಸದಸ್ಯೆ ಮಂಜುಳಾ ಮಾಧವ ಮಾವೆ, ಎಂಎಸ್ ಮೊಹಮ್ಮದ್, ಬಂಟ್ವಾಳ ಸಾಮಾಜಿಕ ನ್ಯಾಯ ಸಮಿತಿಯ ಅಧ್ಯಕ್ಷೆ ಧನಲಕ್ಷ್ಮಿ ಸಿ ಬಂಗೇರ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.